ಪರಶುರಾಮ ಸೃಷ್ಟಿಯ ತುಳುನಾಡು ದೇವಾಲಯಗಳ ಬೀಡು. ಅದರಲ್ಲೂ ಕೂಡ ಜಗತ್ತಿಗೆ ಧಾರ್ಮಿಕ ಸಹಿಷ್ಣುತೆಯ ಪಾಠ ಮಾಡಿದ ಧರ್ಮಸ್ಥಳದ ತುಸು ದೂರದಲ್ಲಿರುವ ಬೆಳಾಲು ಗ್ರಾಮದಲ್ಲಿ ಸುಮಾರು 600 ವರ್ಷಗಳ ಇತಿಹಾಸವಿರುವ ಅನಂತೋಡಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಬ್ರಹ್ಮಕಲಶ ಅಭಿಷೇಕದ ಅಂಗವಾಗಿ ದಿನಂಪ್ರತಿ ವೈದಿಕ ವಿಧಿವಿಧಾನಗಳು ನಡೆಯುತ್ತಾ ಬಂದಿದ್ದು, ಇಂದು ಬೆಳಗ್ಗೆಯೂ ಕೂಡ 11 ಗಂಟೆಗೆ ವೈಭವದ ಮೆರವಣಿಗೆಯೊಂದಿಗೆ ಹಸಿರು ಹೊರೆಕಾಣಿಕೆ ಸಮರ್ಪಿಸಲಾಯಿತು. ಭಕ್ತಿ ನಿಷ್ಠೆಯಿಂದ ಭಕ್ತಾದಿಗಳು ಹೊರೆಕಾಣಿಕೆಯಲ್ಲಿ ಪಾಲ್ಗೊಂಡು ವಿಧಿವಿಧಾನಗಳನ್ನು ಕಣ್ತುಂಬಿಕೊಂಡರು. ಸಂಜೆ 5ರಿಂದ ನೂತನ ಬಿಂಬ ಪರಿಗ್ರಹ, ತ್ರಿಕಾಲ ಪೂಜೆ, ಅಂಕುರ ಪೂಜೆ, ಅಕ್ಷತ ಹೋಮ ಕೂಡ ನಡೆಯಲಿತ್ತು. ಅದೇ ರೀತಿ ಸಂಜೆ 6ರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಿದ್ದು, ಸಾರ್ವಜನಿಕ ಅನ್ನ ಸಂತರ್ಪಣೆಯೂ ಕೂಡ ನಡೆಯಲಿದೆ. ಅಂದರೆ ಪೂಜ್ಯ ಕವಂದರ ಆಶೀರ್ವಾದವನ್ನು ಪಡ್ಕೊಂಡು ಗೌರವಾನ್ವಿತ ನಮ್ಮ ಗೌರವ ಮಾರ್ಗದರ್ಶಕರಾದಂಥ ಶ್ರೀ ಯು ವಿಜಯರಾಘ ಪಟವಟ್ನೆಯ ಮುಕ್ತೇಶ್ವರ ಉಜಿರೆ ದೇವಸ್ಥಾನ ಇವರ ಮಾರ್ಗದರ್ಶನದಲ್ಲಿ ಪೂಜ್ಯ ಕಾವಂದರನ್ನು ಪ್ರತಿ ಏನು ಒಂದು ಕೆಲಸ ಕಾರ್ಯ ಇದೆ ಇಲ್ಲಿ, ಅದನ್ನು ಯಾವ ರೀತಿ ಯಾವ ಹಂತಕ್ಕೆ ಕೊಂಡೋಗ್ಬೋದು ಅಂದರೆ ಇವಾಗಲೇ ದೇವಸ್ಥಾನದಲ್ಲಿ ನೋಡ್ಬೋದು. ಅಂದರೆ ನಮ್ಮ ರೂಪುರೇಷೆ ಚಿಕ್ಕದಾಗಿದ್ದರು, ಏನು ಶಿಲಾಮಯ ಆಗಬೇಕು, ಏನು ಮೇಲ್ಛಾವಣಿ ತಾಮ್ರದ ಚಾವಣಿ ಆಗಬೇಕಿತ್ತು, ಇಲ್ಲದ್ರೆ ಏನು ಇಲ್ಲಿ ಗ್ರಾನೈಟ್ ಚಾವಣಿ ಆಗಬೇಕು, ಅದು ಪ್ರತಿಯೊಂದು ವಿಚಾರಕ್ಕೆ ಕೂಡ ಆ ಕಾರ್ಯದ ಬಗ್ಗೆ ಪೂಜ್ಯ ಕಾವಂದರವರ ಏನು ಅವರ ರೂಪುರೇಷೆಯ ಪ್ರಕಾರನೇ ಆಗಿದೆ ಇದು. ಅಂದರೆ ಪ್ರತಿಯೊಂದು ವಿಚಾರವನ್ನು ಅವರಿಗೆ ಮಂಡಿಸಿ ಅವರಿಂದ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದವನ್ನು ಬೇಡುತ್ತಾ, ಅದೇ ರೀತಿ ಅವರ ತಮ್ಮರಾದಂತಹ ಹರ್ಷೇಂದ್ರ ಕುಮಾರ್ರವರ ಏನು ಅವರಲ್ಲಿ ಕೂಡ ಒಂದು ಅಭಿಪ್ರಾಯವನ್ನು ಮಂಡಿಸಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ದೇವಸ್ಥಾನ ಅಚ್ಚುಕಟ್ಟಾಗಿ ಆಗಿದೆ. ಸುರುವಿಗೆ ಸಮಾಲೋಚನೆ ಸಭೆಗೆ ನಾವು ಕರೆದದ್ದು ಯಾರನ್ನಂತ ಹೇಳಿದ್ರೆ ಯೋಜನಾಧಿಕಾರಿ ಅವರನ್ನು. ಅವರು ಕೂಡ ಏನಂತ ಹೇಳಿದ್ರೆ ಧರ್ಮಸ್ಥಳದ ಯೋಜನಾಧಿಕಾರಿಗಳು. ಅವರು ಏನಂತ ಹೇಳಿದ್ರೆ ಅವರು ಎಲ್ಲ ದೇವಸ್ಥಾನಗಳಲ್ಲಿ ಹೋಗಿಕೊಂಡು ಯಾವ ರೀತಿಯಲ್ಲಿ ಆಗಬೇಕು ಅಚ್ಚುಕಟ್ಟಾಗಿ ಅವರು ನಮಗೆ ವಿವರಿಸ್ತಾರೆ. ಹಾಗಾಗಿ ಅವರನ್ನು ನಾವು ಕರೆದುಕೊಂಡು ಬಂದು ಆ ಸಮಾಲೋಚನೆ ಸಭೆಯನ್ನು ನಡೆಸಿದ್ವಿ. ಅವರು ಕೂಡ ಯಾವ ರೀತಿಯಲ್ಲಿ ನಾವು ಸಾಗಿದರೆ ಬ್ರಹ್ಮಕಲಶೋತ್ಸವ ಯಶಸ್ವಿಗೆ ಕಾರಣ ಆಗ್ತದೆ ಅನ್ನುವಂಥ ವಿಷಯವನ್ನು ತಿಳಿಸಿದ್ದಾರೆ, ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಹಾಗಾಗಿ ಅವರ ಏನೊಂದು ಹೇಳಿದಂಥ ಮಾತುಗಳನ್ನು ಸ್ವೀಕಾರ ಮಾಡಿಕೊಂಡು ಅವತ್ತಿನಿಂದ ಹಗಲು ರಾತ್ರಿ ಅನ್ನದೇ ನಾವು ನಿನ್ನೆ ರಾತ್ರಿ ಅರ್ಚಕರ ನಿವಾಸದ ಗೃಹ ಪ್ರವೇಶವನ್ನು ಅದಕ್ಕೆ ಬೇಕಾದಂಥ ವಾಸ್ತುಪೂಜಾದಿಗಳನ್ನು ಮಾಡಿದ್ವಿ. ನಮ್ಮೊಟ್ಟಿಗೆ ಈ ಗ್ರಾಮಕ್ಕೆ 362 ಮನೆಗಳುಂಟು. ಆ 362 ಮನೆಗಳಲ್ಲಿ ಸಕ್ರಿಯವಾಗಿ 180ರಿಂದ 200 ಮನೆಗಳು ಸಕ್ರಿಯವಾಗಿ ಹಗಲು ರಾತ್ರಿ ಇಲ್ಲಿ ದುಡಿತಾ ಇದ್ದಾರೆ. ಅವರು ಕೂಡ ಏನಂತ ಹೇಳಿದ್ರೆ ಬೆಳಗಿನ ಹೊತ್ತಿನಲ್ಲಿ ಊರಿಗೆ ಹೋಗಿ ಆಮಂತ್ರಣ ಪತ್ರನ ಬಿತ್ತರಿಸ್ತಾ ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಬಂದು ಶ್ರಮದಾನದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.